Posakural, 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 Posakural. ಆತ್ಮೀಯ ವೀಕ್ಷಕ ಬಂಧುಗಳೇ, ಮಾತರಿಗಳ ನವರಾತ್ರಿದ ಆಯುಧ ಪೂಜೆ ವಿಜಯದಶಮಿದ ಶುಭಾಶಯನ್ನು ತೆರಿಪ ಒಂದು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಜಿನ ಶುರು ಮಂತಂದಿಲ್ಲ. ಸುದ್ದಿಗೊಂಜಿಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಕೊಲ್ಲಿಯ ಪರಮ ಪೂಜ್ಯ ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಠ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದ ಆಯುಧ ಪೂಜಾ ಸಂಭ್ರಮನು ಶನಿವಾರ ಕಾಂಡ ನಡಪಾಯಿರು. ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲಿನ ಆಧ್ಯಾತ್ಮಿಕ ಸಾಧನೆದ ತಪೋಭೂಮಿ ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಶನಿವಾರ ಕಾಂಡೆ ಆಯುಧ ಪೂಜಾ ವಿಧಿಗಳು ನಡಪಾಯಿರು. ಭಕ್ತ ಬಂಧುಲು ತಂಕ್ಲೆ ಬೈಕ್ ಕಾರು ಲಾರಿ ಬಸ್ಸುಲೆನು ಶ್ರೀ ಕ್ಷೇತ್ರ ಕಂದದು ಆಯುಧ ಪೂಜಾ ಸಂಪ್ರದಾಯ ನಡಪಾಯಿರು.
ಪರಮ ಪೂಜ್ಯ ಶ್ರೀ ಶ್ರೀ ರಾಮಾನಂದ ಸ್ವಾಮೀಜಿಲನ ಭಾವಚಿತ್ರದ ಎದುರುಡು ಭಕ್ತಿಡು ಪ್ರಾರ್ಥನೆ ಸಂದಾದು ಅಪ್ಪೆ ಮೂಕಾಂಬಿಕೆಗೂ ಸೇವೆ ಸಂದಾದು ವಾಹನ ಪೂಜಾ ವಿಧಿಗೆ ನಡಪಾಯಿರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ ಬೊಕ್ಕ ಬಳಗದಕ್ಲು ಪೂಜಾ ಸೇವೆಲೆ ನಡಪಾಯಿರು. ಸುದ್ದಿಗೊಂಜಲ್ಗೆ ಸ್ವಾಗತ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಯುಧ ಪೂಜಾ ಸಂಪ್ರದಾಯ ಶನಿವಾರ ಕಾಂಡೆ ನಡಪಾಯಿರು. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ನವರಾತ್ರಿ ಪೂಜಾ ಕಾರ್ಯಕ್ರಮ ಕರಿ 9 ದಿನಟ ನಡೆತದು. ನವರಾತ್ರಿದ ಆಯುಧ ಪೂಜಾ ಸಂಪ್ರದಾಯನು ಶನಿವಾರ ಕಾಂಡೆ ನಡಪಾಯಿರು. ಕಾಂಡೆ ಶ್ರೀ ಉಮಾಮಹೇಶ್ವರಿ ಅಪ್ಪೆನ ಸಾನ್ನಿಧ್ಯಡು ಪೂಜೆಲು ಆದು ಅವಿರ್ದು ಬೊಕ್ಕ ಶ್ರೀ ಕ್ಷೇತ್ರದ ಒಟಾರಡು ವಾಹನಲೆಗೂ ಪೂಜೆಲೆ ನಡಪಾಯಿರು. पुण्यकाले महापुण्यकृतो उमामेश्वरी सन्निधौ सर्वेषां महाजनानां आयुष्यानन्दारोग्य ऐश्वर्याभिवृद्धिं ज्ञानदेवता पूजाराधनं करिष्ये. गुरवे नमः. प्रार्थनां महागणपते नमः. प्रार्थनात्मयामि. आप योगो आकान उज्जैन दादनाय महिरणाय शिक्षते योगश्वाय तस्य वाजे धनां
ಜ್ಞಾನ ದೇವತೆ ಉಮಾಮೇಶ್ವರಿ ಸ್ವರೂಪಿಣಿಯಾದಂಥ ಯಾನ ದೇವತೆಯನ್ನು ಆಹ್ವಾನ ಮಾಡಿಕೊಂಡಿದ್ದೇವೆ, ಆರಾಧನೆ ಮಾಡಿದಂಥ ಸೇವೆಯನ್ನು ಆ ಯಾನ ದೇವತೆಗೆ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ವಾಹನದಲ್ಲಿ ಕುಳಿತು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಆಗತಕ್ಕಂಥ ಯಾವುದೇ ರೀತಿಯ ಅವಘಡಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ವಾಹನದಲ್ಲಿ ಕುಳಿತು ಪ್ರಯಾಣ ಮಾಡುವವರ ಮೇಲೆ ಆ ಯಾನ ದೇವತೆ ಸಂಪೂರ್ಣ ರಕ್ಷೆಯನ್ನು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಪರಮೇಶ್ವರ ಜೋಶಿ ಪೂಜಾ ವಿಧಿಗಳೇ ನಡಪಾತ್ ಕೊರಿಯರು. ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಸೇವಾ ಸಮಿತಿಯ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಜಲ್ಗೆ ಸ್ವಾಗತ. ಕುಡ್ಲಾಡು ಜಿಲ್ಲೆಡ್ ಇಲ್ಲು ಕಚೇರಿಲೆದ ಇಂಟೀರಿಯರ್ ಡೆಕೋರೇಷನ್ ಮಲ್ಲ ಪುದರ್ ಪಡೆಯಿನ ರಜತ ಸಂಭ್ರಮನ ಆಚರಿಸಾದ ದುಂಬರಿಯೊಂದು ಪುನಃ ರಿಷಿ ಇಂಟೀರಿಯರ್ಸ್ ಬೊಕ್ಕ ಡೆಕೋರೇಷನ್ ಸಂಸ್ಥೆಡ್ ಆಯುಧ ಪೂಜಾ ಸಂಪ್ರದಾಯಲೇನು ಶನಿವಾರ ಕಾಣೆ ನಡಪಾಯಿರು. ಸತೀಶ್ ಕರ್ಕೇರ ಮಾಲಕತ್ವದ ರಿಷಿ ಇಂಟೀರಿಯರ್ಸ್ ಬೊಕ್ಕ ಡೆಕೋರೇಷನ್ ಸಂಸ್ಥೆ 25 ವರ್ಷದ ರಜತ ಸಂಭ್ರಮನ ಆಚರಿಸಾದ ದುಂಬರಿಯೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆ ಸೇರ್ನಂಚ ಮಾತಾ ಕಡೆಟ್ಲ ಇಲ್ಲು ಕಚೇರ್ಲೆದ ಉಲಾಯ್ದ ಅಲಂಕಾರಡ್ ರಿಷಿ ಇಂಟೀರಿಯರ್ ಸಂಸ್ಥೆ ಮಲ್ಲ ಪುದಾರ್ನ ಪಡೆದರು. ಗ್ರಾಹಕ ಬಂಧುಲಿನ ನಂಬಿಕೆ ಪ್ರೀತಿ ವಿಶ್ವಾಸದ ಬುಲೆಯಿನ ರಿಷಿ ಇಂಟೀರಿಯರ್ಸ್ ದ ಜಪ್ಪು ವರ್ಕ್ಶಾಪ್ ಆಯುಧ ಪೂಜಾ ಸಂಪ್ರದಾಯನ ಶನಿವಾರ ಕಾಂಡೆ ನಡಪಾಯಿರು. ವೇದಮೂರ್ತಿ ತಿರುಮಲೇಶ್ವರ ಭಟ್ ಪೌರೋಹಿತ್ಯಡ್ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಗಳು ಆದ ಬೆನ್ಪುನ ಸೊತ್ತುಲೆಗ್ ಯಂತ್ರಲೆಗ್ ವಾಹನಲೆಗ್ ಆಯುಧ ಪೂಜಾ ವಿಧಿಗಳೇ ನಡಪಾಯಿರು. ಸಂಸ್ಥೆಯಲ್ಲಿ ರಿಷಿ ಹಾರ್ಡ್ವೇರ್ ವಿಶೇಷವಾದ ತಿಳಿಸಿದ್ರೆ ಮಾತಾ ಸಂಘ ಸಂಸ್ಥೆಯಲ್ಲಿ ಅವಳು ಪ್ರತಿಯೊಂದು ಕೂಡ ಹಾರ್ಮೋನಿಗಳು ಮಾತಾ ಸಂಸ್ಥೆಯನ್ನು ಕೂಡ ದೇವರು ಉತ್ತರೋತ್ತರ ಬೆಳಗಾದ ಕೊಟ್ಟು ನಲ್ಲಾದ ಕೂಡ ಸಂಸ್ಥೆಯನ್ನು ಹುಟ್ಟುಪಾಡಿನಂತೆ ಶಕ್ತಿ ದೇವರ ಅಲ್ಲೇ ಕೊರಡು ಮಾಡಿದೆ ದೇವರ ಪ್ರಾರ್ಥನೆ ಕೊಂಡು ಬೆಳಗ್ಗೆ ಸೇರಿದು ಹೋಮ ಮಾಡಿ
ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ಪ್ರಮುಖರು ಹರೀಶ್ ಅಂಬ್ಲಮಗರು, ಸಂತೋಷ್ ಬಂಗೇರ, ಜಯಾನಂದ ರೈ, ಆಲ್ವಿಂಡಿ ಸೋಜಾ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸತೀಶ್ ಕರ್ಕೇರ, ಶ್ರೀಮತಿ ಹೇಮಲತಾ ಕರ್ಕೇರ ದಂಪತಿಲು ಜೋಕ್ಲು, ಋಷಿಕಾ, ಅದ್ವಿಕ್ ಬೊಕ ಇಲ್ಲದಕ್ಲು ಪೂಜಾ ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಉಳ್ಳಾಲ ಆನಂದ ಬಳಗದಕ್ಲೆನ ಪಿಲಿ ವೇಷದ ತಂಡದಕ್ಲಿರ್ದು ಪಿಲಿ ನಲಿಕೆಲ ಈ ಪೊರ್ತು ಪ್ರದರ್ಶನ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಬೋಳಿಯಾರ್ಡ್ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಾಲಕತ್ವದ ಅಮರ್ದೀಪ್ ಸಮೂಹ ಸಂಸ್ಥೆಗೂ ಒಳಪಡೆಯಿನ ಅಮರ್ದೀಪ್ ಜಲ್ಲಿ ಕೋರಿಡ್ ಆಯುಧ ಪೂಜಾ ಸಂಪ್ರದಾಯನ ಶನಿವಾರ ಕಾಂಡೆ ನಡಪಾಯಿರು. ಬಿಜೆಪಿ ಮುಖಂಡರು ಅಮರ್ದೀಪ್ ಸಮೂಹ ಸಂಸ್ಥೆದ ಮಾಲಕರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಾಲಕತ್ವದ ಬೋಳಿಯಾರ್ದ ಜಲ್ಲಿ ಕೋರಿಡ್ ಆಯುಧ ಪೂಜಾ ವಿಧಿಕ್ಲಿನ ಶನಿವಾರ ಕಾಣೆ ನಡಪಾಯಿರು. ಜಲ್ಲಿ ಕ್ರಷರ್ ಯಂತ್ರೋಪಕರಣರಿಗೂ ಸಂಸದ ಕಚೇರಿಗೂ ಕಲ್ಲು ಕೋರೆಗೂ ಅಂಚನೆ ವಾಹನಲಿಗೂ ಆಯುಧ ಪೂಜೆ ನಡಪಾದ ಪ್ರಾರ್ಥನೆ ಸಂದಾಯಿರು. ಅರ್ಲಬೇರಿ ಈ ಪೊರ್ತು ತಂಕ್ಲೆ ಅಮರ್ದೀಪ್ ಸಮೂಹ ಸಂಸ್ಥೆಡ್ ಬೆನ್ಪುನ ನೂದೆರ್ದಲ ಹೆಚ್ಚಿನ ಸಿಬ್ಬಂದಿಲೆಗ್
ಅಕ್ಲನೆ ಇಲ್ಲದಕ್ಲೆಗ್ ಪೊಸ ಕುಂಟು ಬೋನಸ್ನು ಸಂತೋಷ್ ಕುಮಾರ್ ರೈ ಶ್ರೀಮತಿ ವೀಣಾ ಸಂತೋಷ್ ರೈ ದಂಪತಿಲು ವಿತರಣೆ ಮಲ್ತೇರು. ಸಂಸದ ಪ್ರಮುಖರು ಸಲೀಂ ಟಿಸಿ, ದಕ್ಷಿತ್ ಶೆಟ್ಟಿ, ರವಿ ರೈ ಪಟ್ಲೇರು, ರಮನಾಥ್, ಕಿಟ್ಟಣ್ಣಯಾನೆ ಕೃಷ್ಣಪ್ಪ ಕುಲಾಲ್, ವಿನ್ಸೆಂಟ್, ರಮಿತಾ ಬೊಕ್ಕ ಸಂತೋಷ್ ಕುಮಾರ್ ರೈ ಬೋಳ್ಯಾರನ ಮಗಲು ಸ್ಪರ್ಶಾ ರೈ, ಬಂಧು ಶ್ರೀಮತಿ ಗೀತಾ ಬೊಕ್ಕ ಸಂಸದ ಸಿಬ್ಬಂದಿಲು ಪೂಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತಂಕ್ಲೆ ಬೆನ್ಪುನ ಸೊತ್ತುಲೆಗ್ ಯಂತ್ರೋಪಕರಣಲೆಗ್ ಉಪಯೋಗ ಮಲ್ಪನ ವಾಹನಲೆಗ್ ಪೂಜೆ ಸಂದಾದ ಆಯುಧ ಪೂಜಾ ಸಂಭ್ರಮನ ಸಂಸದ ಮಾತಾ ಸಿಬ್ಬಂದಿಲೆನ್ನು ಒಟ್ಟು ಸೇರಾ ಒಂದು ಆಚರಿಸಾವ. ವರ್ಷಗೊರ ಸಂಸದ ಸಿಬ್ಬಂದಿಲೆಗ್ ಕುಂಟು ಕಿಂಚಿತ್ ಬೋನಸ್ನ ವಿತರಣೆ ಮಲ್ಪುವ. ಬೆನ್ಪುನ ಅಕ್ಲೆಗ್ ತಂಕ್ಲೆಗ್ ದೇವಿರು ಆಯುಷ್ಯ ಆರೋಗ್ಯನ್ ಕೊರಡು. ಅಕ್ಲು ಮಾತ ಬೆಂದಿನಿರ್ ದಾತ್ರ ತಂಕ್ಲ ಸಂಸ್ಥೆಲ ಅಭಿವೃದ್ಧಿ ಆತನ ಪಂಡದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯಿರು. ದಾದಾ ಪಂಡಂದ ಆಯುಧ ಪೂಜೆ ಪಂಡಂದ ನಮ್ಮ ನಿರಂತರವಾದ ರಾತ್ರಿ ಪಗಲು ಆ ಮಿಷಿನ್ಲೆಡ್ ಬೇಲೆ ಮಂತೊಂದುಲ್ಲ, ಲಾರಿಲೆಡ್ ಬೇಲೆ ಮಂತೊಂದುಲ್ಲ, ಟಿಪ್ಪಡ್ ಬೇಲೆ ಮಂತೊಂದುಂಡು, ಕಂಪ್ರೆಸರ್ ಬೇಲೆ ಮಂತೊಂದುಂಡು, ಬೇತೆ ನೆಟ್ಟು ನಮ್ಮ ಜವನಿಯರು ರಾತ್ರಿ ಪಗಲು ಬೇಲೆ ಮಂತೊಂದುಲ್ಲ. ವರ್ಷಗೋರ ಆಯ್ನ ಮಾತ ಪೂಜೆ ಮನ್ಪುನಂಚಿನ ಆ ಕ್ರಷರ್ದ ಮಿಷಿನ್ ಆದಿಪ್ಪು, ಇಟಾಚಿ ಆದಿಪ್ಪು, JCB ಆದಿಪ್ಪು, ಬ್ರೇಕರ್ ಆದಿಪ್ಪು, ಕಂಪ್ರೆಸರ್ ನೆನ್ ಮಾತ ಪೂಜೆ ಮನ್ಪುನ ಒಂಜಿ ಸಂಪ್ರದಾಯ. ಆ ಪೂಜೆ ಮನ್ಪುನಾಗ ಐಟಿ ಏರೇರು ಮಾತ ಬೆನ್ಪೇರು ಪಾಪ ಅಕ್ಲೆನೇ ಸೊತ್ತು ಪಂಡದು ನಿರಂತರವಾದ ಇನ್ನು ಪ್ರೀತಿ ಮನ್ಪುರು. ಈ ಆಯುಧ ಪೂಜೆ ದಾನಿ ಅಕ್ಲೇನ ಪೂರೆತ್ತದೆ. ಒವ್ವೊವು ಗಾಡಿಗೆ ಬೆನ್ಪೇರ ಆ ಒವ್ವೊವು ಗಾಡಿಗೆ ವಿಶೇಷವಾದ ಭಟ್ರನ್ನೆತ್ತದೆ ಪೂಜೆ ಮಂತದ ಈಗ ಕಿಂಚಿತ್ ಎಂಚಿನ ಬೋನಸ್ ಮನ್ಪುನ ಲೆಕ್ಕಾಚಾರ ಅಕ್ಲೆ ಕಾತು ಕೂಡ ದಿಪ್ಪೇರು ಎಂಕ್ಲೆಗೆ ಎಲ್ಲಂಜಿ ಆಯುಧ ಪೂಜೆದಾನಿ ಬೋನಸ್ ತೆಕೊಂಡು ಅಂಚ ಮಾತೆರೆಗ್ಲ ಒಂಜಿ ಲಿಮಿಟದ ಲೆಕ್ಕಳು ಒಂಜಿ ಬೋನಸ್ ಕೊರ್ಪುನಿ, ಅಕ್ಲೆ ಶೋಕದ ಡ್ರೆಸ್ ಕೊರ್ಪುನಿ, ಐತ ಒಟ್ಟಿಗೆ ಕಾಂಡೆ ಚಹಾ ಕಾಫಿ ಅಕ್ಲೆ ಬೋಡಿ ತಿನ್ನೋ ವ್ಯವಸ್ಥೆ ಮನ್ಪುನಿ. ಮಧ್ಯಾಹ್ನ ಶೋಕದ ಒಂಜಿ ವನಸ್ಥ ವ್ಯವಸ್ಥೆ ಲೆಕ್ಕೊಳು ಮಾತೆರೆ ಪ್ರೀತಿ ದಾದಂಡ ಅಕ್ಲೆಗ್ಲ ಒಂಜಿ ಸಾರ್ಥಕ ಆಪುನಿ. ಎಂಕ್ಲು ದನ್ನೊಟ್ಟಿಗೆ ಬೆಂತ ಎಂಕ್ಲೆ ಬೆಂದನೆಲ್ಲ ಸಾರ್ಥಕ. ಇನ್ನು ಎಂಕ್ಲೆನ್ನು ಪ್ರೀತಿ ರಿಲೆತ್ತದ ಎಂಕ್ಲೆಗೆ ಒಂಜಿ ಹೊಸ ಡ್ರೆಸ್ ಕೊರಿಯರು, ಎಂಕ್ಲೆ ಇಲ್ಲರ ಗೆಂಜಿನ ಚಿಲ್ಲರೆ ಕಾಸು ಕೊರಿಯರು, ಬಾರಿ ಶೋಕದ ಚಹಾ ಕಾಪಿದ ವ್ಯವಸ್ಥೆ ಮಂತೇರಿ ಎಂಕ್ಲೆ ಪ್ರೀತಿ ಕೊರಿಯರು ಪನ್ಪುನ ಲೆಕ್ಕಾಚಾರ. ಈ ಆಯುಧ ಪೂಜೆದಾನಿ ವರ್ಷ ಫಸ್ಟ್ ದಪ್ಪಗ ಎಂಕ್ಲೆ ಒಂಜಿ ರಡ್ಡು ಗಾಡಿ ಇತ್ತು ಭಾರಿ ಬಂಗೋಡು ಒಂಜಿ 5 ರಡ್ಡೆಡು ಮೂಜೆಟ್ಟು 4 10 10 25 ಈ ಟೈಪ್ ನಮ್ಮ ಜಾಗೆ ದಿಯರ ಜಾಗೆ ಜಂದನಾಥ ಗಾಡಿ ನಮ್ಮ ದೇವರು ಎತ್ತದಿರು ಆತೇ ಜನ ಇಟ್ಟು ಬೆನ್ಪೇರು ನೂದು ಚಿಲ್ಲರೆ ಜನಕ್ಕಳು ಬೆನ್ಪೇರು ಬೆನ್ನಾಗ ಅಕ್ಲೇನ ಆ 100 ಜನತ ಆ ಕುಟುಂಬ ಫ್ಯಾಮಿಲಿ ದಿನ ಪೋಪುನ ಅಕ್ಲು ಮಾತೆಲ್ಲ ಬರ್ತದೆ. ಇನ್ನು ಖುಷಿಟ್ಟು ಎಂಕ್ಲೆ ನಂಗೆ ಆಶೀರ್ವಾದ ಅಂತಾರೆ. ನಾನೆಲ್ಲ ಬರ್ಪಿ ವರ್ಷ ನಡೆದು ಹೆಚ್ಚ ಕೊರ್ಪು ನಂಜಿನ ಭಾಗ್ಯನ ಕೊರಡಿದೆ. ಅದೇ ದೇವರ ಆರೋಗ್ಯ ನಮ್ಮ ಮಾಗನ ದೇವರು, ಸೋಮನ ದೇವರು, ಗಣಪತಿ ದೇವರು, ಗೀರಾವ್ ಅಂಜೆ ನಮ್ಮಿಂದ ಮಾತ ಧರ್ಮದ ದೇವರನ್ನೆಲ್ಲ ದಾದ ಮಾತೆಲ್ಲ ಬೆನ್ಪೇನೆ ನೆಟ್ಟು ಆಯಂ ಎಂದತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂಜಪ್ಪೆ ಜೋಕ್ಲ ಲೆಕ್ಕ ರಾತ್ರಿ ಪಗಿಲ ಅಕ್ಲನ ಬೇಲೆಂದು ಅಕ್ಲೆ ಬೆಂದು ನಡೆದವರ ನಮ್ಮ ಇನ್ನು ಈತ ಶೋಕರು, ಈತ ಪೊರ್ಲುಡು, ಈತ ಪ್ರೀತಿಡು, ಈತ ಖುಷಿಟ್ಟು ಅಕ್ಲೆ ಒಟ್ಟಿಗೆ ಉಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ದುರ್ಗಾಂಬ ಬಾಡಿ ವರ್ಕ್ಸ್ ಆಯುಧ ಪೂಜಾ ಸಂಪ್ರದಾಯನ ಶನಿವಾರ ಕಾಂಡೆ ನಡಪಾಯರು. ಕೊಲ್ಯಡು ವಾಹನದ ಬಾಡಿ ವರ್ಕ್ಡ್ ಮಲ್ಲ ಪುದರ್ಪಡೆಯಿನ ದುರ್ಗಾಂಬ ಬಾಡಿ ವರ್ಕ್ಡ್ ಆಯುಧ ಪೂಜಾ ಸಂಪ್ರದಾಯನ ಶನಿವಾರ ಕಾಂಡೆ ನಡಪಾಯರು. ಕಾಂಡೆ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಕ್ಲೆ ನಡಪಾಯರು. ಅವಿರ್ದ ಬೊಕ್ಕ ತಂಕ್ಲೆ ಬೆನ್ಪುನ ಯಂತ್ರೋಪಕರಣ ವಾಹನಲೆಗ್ ಆಯುಧ ಪೂಜಾ ವಿಧಿಕ್ಲೆ ನಡಪಾಯರು.
ಶ್ರೀ ದುರ್ಗಮ್ಮ ಕ್ಷೇತ್ರದ ಪುರೋಹಿತರು ರಘುನಾಥ್ ಭಟ್ ಬೊಕ್ಕ ಪ್ರಸಾದ್ ಭಟ್ ಪೂಜಾ ವಿಧಿಗಳನ್ನು ನಡಪಾದ್ಕೊರಿಯರು. ದುರ್ಗಾಂಬ ಬಾಡಿ ವರ್ಕ್ಸ್ ಮಾಲಕರು ದಿವಾಕರ್ ಬಗಂಬಿಲ, ಶ್ರೀಮತಿ ಸವಿತಾ ದಿವಾಕರ್ ದಂಪತಿಲು ಬೊಕ್ಕ ಸಿಬ್ಬಂದಿ ಬಳಗದಗಳು ಪೂಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನವರಾತ್ರಿದ ವಿಶೇಷ ಪೂಜೆದ ಸಂದರ್ಭ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಶುಕ್ರವಾರ ಮಧ್ಯಾಹ್ನ ಭೇಟಿ ಕೊಡದು ಪ್ರಾರ್ಥನೆ ಸಂದಾಯರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನವರಾತ್ರಿ ಪೂಜಾ ಸಂಭ್ರಮ ಕರಿ ಗುರುವಾರದ ಶುರುವಾದ ಒರ್ಮ ದಿನದ ಪೂಜಾ ಸೇವೆಗೆ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೇವಸ್ಥಾನಕ್ಕೆ ಬತ್ತದು ಪೂಜಾ ಸೇವೆಯನ್ನು ಒಪ್ಪಿಸಾದ ಪ್ರಾರ್ಥನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಸಾರ್ವಜನಿಕ ಶ್ರೀ ಶಾರದೋತ್ಸವದ 43ನೇ ವರ್ಷದ ಶ್ರೀ ಶಾರದೋತ್ಸವ ಬುಧವಾರ ಕಾಂಡಿರ್ದು ಶನಿವಾರ ಬಯ್ಯಮುಟ ನಡೆತನು. ಶುಕ್ರವಾರ ಕಾಂಡೆ ಮುಗಿತಲದ ಸಭೆಲೇಸ್ ಅಟಣೆ ಮಾತೀತೇರು. ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ನಿರೆಲ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಬೊಕ್ಕ ಶ್ರೀ ಶಾರದಾ ಮಂದಿರ ನಿರ್ಮಾಣ ಸಮಿತಿ ಮುತಾಲಿಕೆಡ್ ಕರಿ ಐತಾರರ್ದು ಸುರುವಾಯಿನ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಅವಿರ್ದು ಬೊಕ್ಕ ಪೊಸ ಮಂದಿರಡು ಶ್ರೀ ಶಾರದಾ ಅಪ್ಪೆನ ಪ್ರತಿಷ್ಠೆಯಾದ 4 ದಿನದ ಉತ್ಸವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಾರಿ ಗರ್ದ ನಡೆತಂದು. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಅಧ್ಯಕ್ಷರು ಗಣೇಶ್ ಕೊಲ್ಯರನ ಗುರ್ಕಾಲ್ಮೆಡ್ ಮುಗಿತನದ ಸಭೆಲೇಸ್ನು ಶುಕ್ರವಾರ ಕಾಂಡೆ ಅಟಣೆ ಮಾಡಿದ್ದೇರು. ಬೋಳಾರ ಹಳೆಕೋಟೆ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ವಸಂತ್ ಶೆಟ್ರ್ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ಶುಭ ಹಾರೈಸಿರು. ಕರಿಣ ಉರ್ಬ ದಿನೋರ್ದಿಚ್ಚ ಉರ್ಬ ನವದುರ್ಗಲ್ನ ಅವತಾರದ ಮುಖಾಂತರ ನವದುರ್ಗಲ್ನ ಆಶೀರ್ವಾದ ಕೊರದು ಶ್ರೀ ಶಾರದಾ ಮಹೋತ್ಸವ ಅಂಚನೆ ನಮ್ಮ ಈ ಒಂಜಿ ಸಮಿತಿ
ಬತ್ತು ತೂನಗ ಈ ಬಿಲ್ಡಿಂಗ್ ಈ ಒಂಜಿ ಕಟ್ಟಡ ತೂನಗ ಬಾರಿ ಸಂತೋಷ ಆಪುಂಡು. ಈ ಶಾರದಾ ಮಾತೇನೆ ನಮ್ಮ ಈ ಒಂಜಿ ಕಟ್ಟಡಡು ಸ್ಥಾಪನೆ ಮಲ್ತದು ಈತ್ ಬಂಗೋಡು ಮೇರೆ ಪುಷ್ಕಳ ಕುಮಾರ್ ಪಂಡೇರು ಎಂಕಲ್ನ ಜಾಗ ಹಂಚಿಡಿತ್ತಂಡು. ನಮ್ಮ ಹೈವೇಗೆ ಆ ಜಾಗ ಪೋದು ಐಟು ಒಂತ ದೊಡ್ಡ ದಿಕ್ಕನ ಅಂಚನೆ ಬೇತೆ ಪೂರ ಧನ ಸಹಾಯ ಮಲ್ತದು ಜಾಗ ಹಿಂಚಿಡಿಗೆ ತೊಂಡ ಐಕ್ ಬೋಡಾಯಿನ ಕಟ್ಟಡ ಕಟ್ಟಿಯ ಅಂಚ ಬಾರಿ ಪೊರ್ಲು ಕಟ್ಟಡ ಮೂಡುದು ಬೈದನು. ಈ ಕಟ್ಟಡ ಮೂಡು ಬರ್ಪಿನ ವಿಶೇಷತೆ ನಮ್ಮ ನನ್ನ ಆಯ್ತ ಉಲೈ ಮಲ್ಪುನ ಧಾರ್ಮಿಕ ಕೆಲಸಲು ನಮ್ಮ ಸನಾತನ ಧರ್ಮಡು ಆ ಪಿನಂಚಿನ ಕೆಲಸಲು ಐಟು ನಿರಂತರವಾದ ಆವಡು ದೇಗ ಬಂಡ ಒಂಜಿ 2-3 ಕೋಟಿ ರೂಪಾಯಿದ ಒಂಜಿ ವಸ್ತುಡು ನಮ್ಮ ಅವೇನು ಅಂಚನೆ ದಿಯಡ ಐಕೆ ಬೆಲೆ ಇಚ್ಚಿ ನಮ್ಮ ಇತ್ತೆ ಧಾರ್ಮಿಕ ವಿಧಿ ಧಾರ್ಮಿಕ ವಿಚಾರದ ಬಗ್ಗೆ ನಂಕು ಪೂರ ತೆರೆಯುಂದುಂಡು. ಆಂಡ ಇತ್ತದ ಹೊಸತ್ತು ಪೀಳಿಗೆದ ನಮ್ಮ ಜೋಕುಲೆಗೆ ಅಗಲಿಗೆ ಧಾರ್ಮಿಕ ವಿಚಾರದ ಬಗ್ಗೆ ಒಂತೆ ಅಸಡ್ಡೆ ಮೂಡೊಂದುಂಡು. ಆ ಅಸಡ್ಡೆಯನ್ನು ದೂರ ಮಲ್ಪಡುಂದಂಡ ನಮ್ಮ ಇಂಚಿನ ಪೂರ ಅಲ್ಪ ಶಾರದಾ ಸಮಿತಿಪ್ಪು ಗಣೇಶೋತ್ಸವ ಸಮಿತಿಪ್ಪು ನನ್ನ ಬೇತೆ ಬೇತೆ ರೀತಿಯ ಸಮಿತಿಲು ಅಲ್ಪ ಆ ಧಾರ್ಮಿಕ ವಿಚಾರದ ಬಗ್ಗೆ ಆಗಲು ಮಲ್ಪುನ ಕೆಲಸ ಹೋಗು ನಮ್ಮ ಹೊಸತ್ತು ಜನರೇಷನ್ ನಮ್ಮ ಎಲ್ಲೇ ಜೋಕ್ಲಿನೈಟ್ ಇನ್ವಾಲ್ವ್ ಮಲ್ಪಡು. ನಿವೃತ್ತ ಸೇನಾನಿ ನಾಗರಾಜ್ ಗಟ್ಟಿ ಕೋಟೆಕಾರ್, ಚಿತ್ರ ಕಲಾವಿದರು ಜ್ಯೇಷ್ಠ ಆಚಾರ್ಯ ಕೋಟೆಕಾರ್ ಮೊಕ್ಲಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು ಒಂಜಿ ವ್ಯವಸ್ಥೆನ ಮಲ್ತದೆ ಐತ ಆ ಒಂಜಿ ಕಲಾವಿದರ್ನ ಕೈಟ್ ಮಿನುಗೊಂದಿತ್ತನಂಚಿನ ಒಂಜಿ ಐಕೇತೋ ಜನಕಲು ತನ್ನ ಶುಭ ಸಂದೇಶ ಶುಭ ಹಾರೈಕೆಯನ್ನು ಮಲ್ತನಂಚೇರು. ಅವೇ ರೀತಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಪುದರನ್ನು ರಾಜ್ಯ ಮಟ್ಟಕ್ಕೂ ಗುರುತಿಸಿನ ಕೀರ್ತಿಲ ಶ್ರೀ ಜ್ಯೇಷ್ಠ ಆಚಾರ್ಯ ಕೋಟೆಗಾರ ಮೇರೆಗೆ ಸಂದೊಂದು 2 ಜನಕಲ ಕೊರ್ಪುನ ಮಾನಾದಿಗೆ ಶ್ರೀ ಶಾರದಾ ಮಹೋತ್ಸವ 43ನೇ ವರ್ಷದ ಈ ಒಂದು ಶಾರದಾ ಮಹೋತ್ಸವ ಹೊಸ ಮಂದಿರಡು ಶ್ರೀ ಶಾರದಾ ಅಪ್ಪೆನ ಮರದ ಮಂಟಪದ ಕೆತ್ತನೆ ಕೆಲಸ ಮಲ್ತಿನ ಶೇಖರ್ ಕನೀರ್ ತೋಟರೆಗೆ ಅಭಿನಂದನೆ ಸಂದಾಯರು. ಅಗ್ನಿಪಥ್ಗೆ ಆಯ್ಕೆಯಾಯಿನ ಆಕಾಶ್ ಕೊಲ್ಯರಿಗೆ ಅಭಿನಂದನೆ ಬೊಕ್ಕ ಹೆಚ್ಚು ಅಂಕ ಪಡೆಯಿನ ಮೂಜಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಿಯಾಯಿರು. ವಿಷಯ ಅದೊಂದು ಆ ಒಂಜಿ ಕೀರ್ತಿನೆ ನಮ್ಮ ಕೊಲ್ಲೆ ಪರಿಸರಕ್ಕೂ ಕಂದು ಕೊಡ್ತಿರ್ ಬಂದಾಗ ನಮಕ್ ಹೆಮ್ಮೆ ಒಂದು ಬಂದಲ್ಲ. ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ಗೂ 25ನೇ ತಾರೀಕಿಗೆ ತನ್ನ ಟ್ರೈನಿಂಗ್ ಆದ ಪೋಂದುಲ್ಲರೆ ಮೇರಿನ ಆ ಒಂಜಿ ಟ್ರೈನಿಂಗ್ ಯಶಸ್ವಿ ಆದ ತುಂಬು ದೇಶ ಸೇವೆಗಾದ ಏನ ಆಸೆ ಇದ್ದನಾಡಲ್ಲ ಆ ಒಂದು ಆಸೆ ಈಡೇರಡು ಪನ್ಪುನಂಚಿನ ವಿನಮ್ರ ವಿನಂತಿದೊಟ್ಟಿಗೆ ಅಪ್ಪೆ ಶಾರದಾ ಮಾತಿನ ಆಶೀರ್ವಾದ ನಮಿತ್ತ ಉಪ್ಪಾಡೆ ಪಂಡದಕ್ಕೆ ಏನೊಂದು ನಿಕ್ಲೆಗೆ 2 ಜನಕ್ಲ ಈ ಒಂದು ಮೂಜಿ ಸಮಿತಿದ ಪರಬದ್ಲ ಉಡಲದಿಂಜಿನ ಸೊಲ್ಮೇಲಿನ ಸಂದೈತ ಮಂದೊಂದಿಲ್ಲ. ಕುಮಾರಿ ಧ್ರುವಿ ಸೆಂಟ್ ಜೋಸೆಫ್ ಜೈಲ್ಯಾಂಡ್ ಸ್ಕೂಲ್ ಕೊಲ್ಯ ಮಾರ್ಕ್ 528 ಅಂಕ ಪಡೆದು 97.64% ಪಡೆದು ಶಾಲೆಗೆ ಕೀರ್ತಿ ಕನೈತರಂಚಿನ ಕುಮಾರಿ ಧ್ರುವಿ ಮೇರೆಗೆ ಕುರ್ಪರಂಚಿನ ಗೌರವ ಮಾನದಿಗೆ ತುಂಬು ಶ್ರಮಿತ್ಗೆ ಮೇರೆಗೆ ಕುರ್ಪರಂಚಿನ ಮಾನದಿಗೆ ಆ ಜೀವನ ಕಲಾಮಾತಿನ ಆಶೀರ್ವಾದಗಳು ನನಾತ್ ಪುರ್ಲೋಡ ಬಡೆ ನನಾತ್ ಕೀರ್ತಿನ ಕೊನಲೆ ಈ ಊರಿಗೂ ಈ ಶಾಲೆ ಕೊರ್ಪರಂಚಿನ ಕೀರ್ತಿ ದುಂಬಲೆನ ಸಂದೈತ ಮತ್ತೊಂದಲ್ಲೇ ಧ್ರುವಿ ಶ್ರಮಿತ್ಗೆ ಅಭಿವೃದ್ಧಿ ತನುಶ್ರೀ ಮೆಗ್ಲೆ 3 ಜನಗಳ ಸೋಲೈತದೆ ಸೋಲ್ಮೆಲೆನ ಸಂದೈತ. ಕುಡ್ಲ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿ ಕಿರಣ್ ಪೈ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರು ಮಹಾಬಲ್ ಕುಲಾಲ್, ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಮಲವಿನಿರಾದ್ ಕೊಲ್ಯ ಶಾರದೋತ್ಸವಗ ಎಡವೈಕೆರು. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ಹಿರಿಯ ಸದಸ್ಯರು ಸಮಿತಿಯ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ, ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಜಯಂತಿ ದೇವದಾಸ್, ಕೊಲ್ಯ ಆದರ್ಶ ಮಿತ್ರ ಮಂಡಳಿ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಕುಜಮಗತ್ತೆ,
ಇಂಚಿತಿ ಪ್ರಮುಖರು ಲೇಸುಗದಿಗಿಡಿತೇರು. ಶಾರದಾ ಮಹಿಳಾ ಮಂಡಳಿ ಸದಸ್ಯರು ಪ್ರಾರ್ಥನೆ ಪಂಡೇರು. ಟ್ರಸ್ಟಿ ತೋನ್ಸೆ ಪುಷ್ಕಳ್ ಕುಮಾರ್ ಸಭೆ ನಿಂತ್ಕೊಂಡೇರು. ಪ್ರವೀಣ್ ಬಸ್ತಿ ಸಭೆ ಸ್ಥಾರಿಕೆ ಮಂತೇರು. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆಎಸ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನವರಾತ್ರಿದ ವಿಶೇಷ ಭಜನೆ ಪೂಜಾ ಸೇವೆಲು ಶ್ರೀ ಕ್ಷೇತ್ರ ನಡತೊಂದಿತ್ತದು. ಶುಕ್ರವಾರ ಕಾಂಡೆ ವಿಶೇಷ ಭಜನಾ ಸಂಕೀರ್ತನೆ ನಡಪಾದು. ಮಧ್ಯಾಹ್ನ ಮಹಾಪೂಜೆ ನಡಪಾಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನವರಾತ್ರಿದ ಭಜನಾ ಸೇವೆ ಪೂಜಾ ವಿಧಿಕ್ಲು 3 ತಾರೀಕು ಬುಧವಾರದ ಶುರುವಾದ 11 ತಾರೀಕು ಶುಕ್ರವಾರ ಮುಟ ನಡೆದಳು. ಶ್ರೀಮತಿ ಸಂಧ್ಯಾ ಹರಿಶ್ಚಂದ್ರ ಕುಂಪಲ, ಶ್ರೀಮತಿ ಪ್ರಮೀಳಾ ರಾಜೇಶ್ ಕುಂಪಲ, ಶ್ರೀಮತಿ ರಾಧಿಕಾ ಪ್ರವೀಣ್ ಕುಂಪಲ, ಶ್ರೀಮತಿ ಶ್ರೀದೇವಿ ಅಶೋಕ್ ಭಟ್ ಕುಂಪಲ, ಶ್ರೀಮತಿ ರೋಹಿಣಿ ಅಚ್ಯುತ ಕುಜುಮಗತ್ತೆ, ಶ್ರೀಮತಿ ಗಾಯತ್ರಿ ರವಿ ಪೂಜಾರಿ ಅಂಬಿಕಾ ರೋಡ್ ತುಡರ್ ಬೆಳಗಾದ ಶುಕ್ರವಾರ ಕಾಂಡೆ 1 ದಿನದ ಭಜನಾ ಸೇವೆಗೆ ಚಾಲನೆ ಕೊರಿಯರು. ಕುಂಪಲ ಆಶ್ರಯ ಕಾಲೋನಿದ ಶ್ರೀ ಕೊರಗಜ್ಜ ಸೇವಾ ಸಮಿತಿ, ಕೊಲ್ಯ ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಬೊಕ್ಕ ಕುಂಪಲ ಶ್ರೀ ಬಾಲಕೃಷ್ಣ ಭಜನಾ ಮಂದಿರದಕ್ಲು ಕಾಂಡಿದ ಭಜನಾ ಸೇವೆಯನ್ನು ನಡಪಾತ್ ಕೊರಿಯರು. शिवाय नमः शिवाय हर हर
ಮಧ್ಯಾಹ್ನದ ಶ್ರೀ ಕ್ಷೇತ್ರದ ಶ್ರೀ ಮಹಾಗಣಪತಿ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ಪ್ರಧಾನ ಆರಾಧ್ಯ ದೇವಿಯರು ಶ್ರೀ ದುರ್ಗಾ ಪರಮೇಶ್ವರ ಸಾನ್ನಿಧ್ಯಡ್ ಮಹಾಪೂಜೆ ನಡೆದಳು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪುರೋಹಿತರು ಶ್ರೀ ಭವಾನಿ ಶಂಕರ್ ಶಾಂತಿ ಪೂಜಾ ಸೇವೆಯನ್ನು ನಡಪಾದ್ಕೋರಿಯರು. ಶ್ರೀ ಕ್ಷೇತ್ರದ ಸೇವಾ ಸಮಿತಿಯ ಅಧ್ಯಕ್ಷರು ಬೊಕ್ಕ ಸದಸ್ಯರು ಆಡಳಿತ ಮಂಡಳಿ ಮಹಿಳಾ ಸೇವಾ ಸಮಿತಿದಕ್ಕಲು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ವಿಧಾನ ಪರಿಷತ್ದ ದಕ್ಷಿಣ ಕನ್ನಡ ಸ್ಥಳೀಯ ಕ್ಷೇತ್ರದ ಚುನಾವಣೆದ ಪ್ರಚಾರ ಸಭೆಯನ್ನು ಕುಡ್ಲ ಮಂಡಲ ಬಿಜೆಪಿ ಸಮಿತಿ ಮುತಾಲಿಕೆಡು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಂಡೆ ನಡಪಾಯಿರು. ಕರ್ನಾಟಕ ವಿಧಾನ ಪರಿಷತ್ದ ದಕ್ಷಿಣ ಕನ್ನಡ ಸ್ಥಳೀಯ ಕ್ಷೇತ್ರದ ಉಪಚುನಾವಣೆಡು ಬಿಜೆಪಿ ಅಭ್ಯರ್ಥಿಯಾದ ಪುತ್ತೂರದ ಕಿಶೋರ್ ಭಂಡಾರಿ ಸ್ಪರ್ಧಿಸಾವಂದಿದ್ದದು. ಇಂಬೇರ್ನ ಚುನಾವಣಾ ಪ್ರಚಾರ ಸಭೆಯನ್ನು ಕುಡ್ಲ ಮಂಡಲ ಬಿಜೆಪಿ ಮುತಾಲಿಗೆಡು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಣೆ ನಡಪಾಯಿರು. ಪ್ರಚಾರ ಸಭೆಯನ್ನು ತುಡರ್ ಬೆಳಗಾದ ಉದಿಪನ ಮಲ್ತ ಪಾತೆರ್ನ ವಿಧಾನ ಪರಿಷತ್ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ನಮ್ಮ ಉಲೈ ಬೊಕ್ಕ ಪಿದಾಯಿ ಉಪ್ಪುನ ದುಷ್ಟ ಶಕ್ತಿಲೇನು ಪರಿಹರಿಸಾವನ ಚಿಂತನೆ ಆವಡು. ಇನ್ನಿ ಬಿಜೆಪಿ ಇರ್ದು ಎಲ್ಯ ಸಮುದಾಯದ ಕಿಶೋರ್ಗೂ ಅವಕಾಶ ತಿಕ್ಕದಡು. ವಿಧಾನ ಪರಿಷತ್ ಚುನಾವಣೆ ಆಂಡಲ ಗಂಭೀರವಾದ ಪರಿಗಣಿಸಾದು ಚುನಾವಣೆ ಎದುರಿಸಾವಡು ಪಂಡ ತೆರೆಪಾಯಿರು. ವಿಜಯದಶಮಿಯ ಸಂದೇಶವೂ ಅದೇ. ನಾಳೆ ನಾವು ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸಬೇಕಾದ್ರೆ ಇವತ್ತು ನಾವು ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯು ಕೂಡ ಒಂದು ರೀತಿಯಲ್ಲಿ ಹೋರಾಟ. ನಾವು ನಂಬಿದ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಲಿಕ್ಕಿರುವಂಥ ಅವಕಾಶ ಮತ್ತು ಯಾವ ನಂಬಿಕೆ ಸಿದ್ಧಾಂತ ವಿಚಾರಧಾರೆಯ ಆಧಾರದಲ್ಲಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದುಕೊಂಡು ಬಿಟ್ಟು ಯಾವ ಕನಸಿನ ಭಾರತವನ್ನು ಕಟ್ಟಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ, ಅದರಲ್ಲಿ ಅತ್ಯಂತ ಪ್ರಮುಖವಾದುದು ಪಂಚಾಯತ್ ರಾಜ್ ವ್ಯವಸ್ಥೆ. ಆ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಉಪಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಚುನಾವಣೆಯೂ ಕೂಡ ಅದೇ ರೀತಿಯಲ್ಲಿ ಒಂದು ವಿಜಯದ ಸಂಕೇತ ಆಗಬೇಕು ಅನ್ನುವ ಕಾರಣಕ್ಕೆ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಇವತ್ತು ಈ ಒಂದು ಚುನಾವಣೆಯ ಸಭೆಯ ಅಧ್ಯಕ್ಷರಾಗಿರುವಂಥ ಮಂಡಲದ ಅಧ್ಯಕ್ಷರೇ,
ನಮ್ಮ ನೆಚ್ಚಿನ ಅಭ್ಯರ್ಥಿ, ಒಬ್ಬ ಯುವ ಮುಂದಾಳು. ಕುಟುಂಬವೇ ಪ್ರಾರಂಭದಿಂದಲೂ ನಮ್ಮ ಪರಿವಾರದ ಕುಟುಂಬ. ಅವರ ತಂದೆಯವರು ಕೂಡ ಅನೇಕ ವರ್ಷಗಳ ಕಾಲ ಜನಸಂಘದಲ್ಲಿ ತೊಡಗಿಸಿಕೊಂಡವರು. ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಾಲ, ಕುಡ್ಲ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಸಭೆಟು ಪಾಲ್ಪಡೆದು ಕಿಶೋರ್ಯನ್ನು ಗೆಂದಾವಲಕ ಕೇನೊಂಡೇರು. ಈ ಸಂಸ್ಕೃತಿಯ ಆಧಾರದಲ್ಲಿ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥ ಕಾರ್ಯಕರ್ತರನ್ನು ಕಾಂಗ್ರೆಸ್ನವರು ಯಾವುದಾದ್ರೂ ಜಾತಿಯ ಆಧಾರದಲ್ಲಿ ಅಥವಾ ಈ ರೀತಿಯ ಭ್ರಮೆಯ ಆಧಾರದಲ್ಲಿ ಹೊಡಿತಾರೆ ಅನ್ನುವಂಥ ಮಾನಸಿಕತೆ ಇದ್ದರೆ ಅವರು ಮೂರ್ಖತನದಲ್ಲಿದ್ದಾರೆ. ಹಾಗಾಗಿ ನಾನು ಕಾರ್ಯಕರ್ತರಲ್ಲಿ ಇಷ್ಟೇ ವಿನಂತಿ ಮಾಡೋದು, ಉಳ್ಳಾಲ ಕ್ಷೇತ್ರ, ಮಂಗಳೂರು ಕ್ಷೇತ್ರ ನಮಗೆ ಇದೊಂದು ಸವಾಲಿನ ಕ್ಷೇತ್ರ. ನಾನು ಚುನಾವಣೆಯ ಪೂರ್ವದಲ್ಲೂ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ನಮಗೊಂದು ಸವಾಲಿನ ಕ್ಷೇತ್ರ. ಆದರೆ ಗೆಲ್ಲಲಿಕ್ಕೆ ಆಗದಿರುವಂಥ ಕ್ಷೇತ್ರ ಅಲ್ಲ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಇರಬೇಕು. ಪ್ರತಿ ಚುನಾವಣೆಯಲ್ಲೂ ನಮ್ಮ ಶಕ್ತಿಯನ್ನು ತೋರಿಸಬೇಕು. ಪ್ರತಿ ಚುನಾವಣೆಯಲ್ಲೂ ನಾವು ಕಳೆದ ಬಾರಿಗಿಂತ ಒಂದು ಮತ ಜಾಸ್ತಿ ಅನ್ನುವ ರೀತಿಯ ಯಾವ ಒಂದು 25-30 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರು, ಅದೇ ರೀತಿ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಈ ಚುನಾವಣೆಯಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ಗೆಲ್ಲಿಸೋಣ. ಇಲ್ಲಿರುವಂಥ ಎಲ್ಲ ಪ್ರಮುಖರು ಯಾರ್ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಅಭ್ಯರ್ಥಿ ಇವತ್ತು ಬಂದರೆ ಇನ್ನು ಗೆದ್ದ ನಂತರವೇ ಬರೋದು. ಗೆದ್ದ ನಂತರ ಎಲ್ಲರೂ ಒಟ್ಟಾಗಿ ಒಂದಾಗಿ ಸೇರಿ ಚುನಾವಣೆ ನೀತಿ ಸಮಿತಿ ಇರೋದಿಲ್ಲ. ಆಗ ಏನೆಲ್ಲ ಸಂಭ್ರಮ ಪಡಬೇಕು ಅದನ್ನು ಸಂಭ್ರಮ ಪಡಬಹುದು. ಯಾವಾಗ ಬೀಳ್ತದೆ, ಯಾವಾಗ ರಾಜೀನಾಮೆ ಕೊಡ್ತಾರೆ, ಯಾವಾಗ ಮತ್ತೆ ಚುನಾವಣೆ ಬರ್ತದೆ, ಏನಾಗ್ತದೆ ಅಂತ ಹೇಳತೀರದಷ್ಟು ವಾಸ್ಟಾಗಿರುವಂಥ ಸರ್ಕಾರ ರಾಜ್ಯದಲ್ಲಿರುವಂಥ ಕಾರಣ ನಾವು ಎಲ್ಲರೂ ಸಂಘಟಿತವಾಗಿ ಕಿಶೋರ್ ಕುಮಾರ್ ಪುತ್ತೂರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ಮಹತ್ತರವಾದ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾವು ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ. 15ನೇ ತಾರೀಕಿನ ಸಮಾವೇಶವನ್ನು, ರಾಜ್ಯಾಧ್ಯಕ್ಷರ ಸಮಾವೇಶನ ಅತ್ಯಂತ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ 130+ ಯಾರೆಲ್ಲ ಪದಾಧಿಕಾರಿಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು. 130ಕ್ಕಿಂತ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಲೇ ತಯಾರಿಯನ್ನು ಮಾಡಬೇಕು. ತಾನು ತಳಮಟ್ಟದ ಬೈದಿನ ಕಾರ್ಯಕರ್ತೆ ತಂಕ್ ಪಕ್ಷ ಇನಿ ಮಲ್ಲ ಅವಕಾಶ ಕೊಡ್ತುಂಡು. ಇಂದಿನ ಎಡ್ಡ ರೀತಿಡ್ ಮಾತಿರೆಗಳ ಪ್ರಯೋಜನ ಆಪಿಲಕ ಉಪಯೋಗ ಮಲ್ಪೆ ತನ್ನನ್ನು ಗೆಂದಾವಡು ಪಂಡದ ಕಿಶೋರ್ ಕೇನೊಂಡೇರು. ದೇಶದ ದಿಟ್ಟ ನಾಯಕ, ಒಬ್ಬ ಸೈನಿಕನಿಗೋಸ್ಕರ ಯುದ್ಧ ಮಾಡಲಿಕ್ಕೆ ನಾವು ರೆಡಿದ್ದೇವೆ ಅನ್ನುವಂಥ ವಿಚಾರವನ್ನು ಪಾಕಿಸ್ತಾನ ಕೊಡ್ತಾರೆ. ಪಾಕಿಸ್ತಾನದವರು ಹೆದರಿ ರಾಜಾರೋಷವಾಗಿ ನಮ್ಮ ಅಭಿನಂದನೆ ವಾಪಸ್ ಬರ್ತಾರೆ. ಇದು ನಮ್ಮ ದೇಶದ ಶಕ್ತಿ, ಈ ನೆಲದ ಶಕ್ತಿ, ನಮ್ಮ ನಾಯಕನ ಶಕ್ತಿ. ಅದಕ್ಕೋಸ್ಕರ ನಾನು ತುಂಬ ಉದ್ದ ಭಾಷಣ ಮಾಡಲಿಕ್ಕಿಲ್ಲ, ನಾನು ಮತಯಾಚನೆ ಕೂಡ ಮಾಡಲಿಕ್ಕಿಲ್ಲ. ಯಾಕಂದರೆ ನಾನು ಅಭ್ಯರ್ಥಿ, ತುಂಬ ಶಕ್ತಿವಂತರು ಈ ವಿಧಾನ ಪರಿಷತ್ ಉಪಚುನಾವಣೆಗೆ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಪಕ್ಷ ನನ್ನನ್ನು ಗುರುತಿಸಿದೆ. ಇಲ್ಲಿ ಯಾವುದೇ ಜಾತಿ ಇಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ಕಾರ್ಣಿಕ ಜನದಕ್ಕೆ 2004ರಲ್ಲಿ ನಾವು ಕಾರ್ಕಳಕ್ಕೆ ವಿಧಾನಸಭಾ ಚುನಾವಣೆಗೆ ಹೋಗಿದ್ದೇವೆ. ನಾವು ಸುನಿಲ್ ಕುಮಾರ್ ಅವರು ನಾನು ಭಜನಾ ವಿಭಾಗ ಸಂಚಾಲಕರಿರಬೇಕಾದ್ರೆ ಅವರು ರಾಜ್ಯ ಸಂಚಾಲಕಿದ್ದರು. ಸುನಿಲ್ ಕುಮಾರನ್ನು ಕಾರ್ಕಳದ ಶಾಸಕರನ್ನಾಗಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಆಗಿದ್ದಂಥ ಗೋಪಾಲ್ ಭಂಡಾರಿ ಅವರು ನನಗೆ ತುಂಬ ಹತ್ತಿರದ ಸಂಬಂಧ, ಇಲ್ಲಿ ನಿತ್ಯನ ಕೊಡಿದ್ದಾರೆ. ಸುಮಾರು 50 ಜನರ ತಂಡ ನಾವು ಹೋಗಿ ಕಾರ್ಕಳದಲ್ಲಿ ಕಾಂಗ್ರೆಸ್ನವರ ಅಟ್ಟಹಾಸಕ್ಕೆ ಎದೆ ಕೊಟ್ಟು ಸುನಿಲ್ ನನಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಹತ್ರ ಹೋರಾಟವನ್ನು ಮಾಡಿ ಸುನಿಲ್ ಕುಮಾರ್ ಅವರು ಗೆದ್ದರು. ನಾನು ಯಾವತ್ತೂ ಕೂಡ ಜಾತಿಗೆ ಪ್ರಾಶಸ್ತ್ಯ ಕೊಟ್ಟವನಲ್ಲ. ಹಿಂದುತ್ವವನ್ನು ನೀವೆಲ್ಲರೂ ಹಿಂದುತ್ವಕ್ಕೋಸ್ಕರ ಬದುಕಿದ್ದೀರಿ, ಸಮಯವನ್ನು ಕೊಟ್ಟಿದ್ದೀರಿ. ನಾನು ಅದನ್ನು ಶಿರಸ ಪಾಲಿಸ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಹಿರಿಯರು ಗುರುತಿಸಿದ್ದಾರೆ. ನಾನು ಯಾವತ್ತೂ ವಿಚಲಿತನಾಗುವುದಿಲ್ಲ, ದಾರಿ ತಪ್ಪುವುದಿಲ್ಲ. ಯಾಕಂದರೆ ಸಂಘ ನನಗೆ ಅದನ್ನು ಕಲಿಸಿಕೊಟ್ಟಿದೆ. ಪಕ್ಷ ಪ್ರಮುಖರು ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮಟೂರು, ಕುಡ್ಲಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಕುವತ್ತಬೈಲ್, ಜಿಲ್ಲಾ ವಕ್ತಾರರು ಮೋಹನ್ ರಾಜ್ ಕೆಆರ್, ದೇವದಾಸ್ ಶೆಟ್ಟಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದಾರೆ. ಸದಾಶಿವ ಆಚಾರ್ಯ ವಂದೇ ಮಾತರಂ ಪಂಡೇರು, ಕುಡ್ಲಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಎತ್ಕೊಂಡೇರು, ಮಾಧ್ಯಮ ಪ್ರಮುಖ ಜೀವನ್ ತೊಕ್ಕೋಟು ಸಭೆ ಸ್ಥಾರಿಕೆ ಮಂತೇರು, ಯಶವಂತ ದೇರಾಜೆ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಣಾಜೆ ಸಪ್ತಸ್ವರ ಕಲಾತಂಡ ಸೇವಾ ಟ್ರಸ್ಟ್ ಬಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ 20ನೇ ವರ್ಷದ ಕೋಣಾಜೆ ಶಾರದೋತ್ಸವ ಭಕ್ತಿ ವೈಭವದ ಶೋಭಾಯಾತ್ರೆ ಗುರುವಾರ ರಾತ್ರಿಗೆ ಮುಗಿತಲಾಂಡು. ಕೊಣಾಜೆ ಸಪ್ತಸ್ವರ ಕಲಾತಂಡ ಸೇವಾ ಟ್ರಸ್ಟ್ ಬೊಕ್ಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ 20ನೇ ವರ್ಷದ ಶ್ರೀ ಶಾರದೋತ್ಸವ ಬುಧವಾರ ಬಯ್ಯಡು ಶ್ರೀ ಶಾರದಾ ಅಪ್ಪೆನ ವಿಗ್ರಹ ಪ್ರತಿಷ್ಠಾಪನೆ ಶುರುವಾದ
ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಡು ಗುರುವಾರ ಬಯ್ಯಮುಟ ನಡೆದದು. ಮುಗಿತಲದ ಪೂಜೆ ವಿಸರ್ಜನಾ ಶೋಭಾಯಾತ್ರೆಡು ಮುಗಿತಲಾಂಡು. ಬಯ್ಯಡು 5 ಗಂಟೆಗೂ ಶ್ರೀ ಶಾರದಾ ಅಪ್ಪೆಗೂ ವಿಸರ್ಜನಾ ಪೂಜೆ ನಡೆದದು. ಅವಿರ್ದ ಬೊಕ್ಕ ಭಕ್ತಿ ವಿಜೃಂಭಣೆದ ಶೋಭಾಯಾತ್ರೆಡು 20ನೇ ವರ್ಷದ ಶ್ರೀ ಶಾರದೋತ್ಸವ ಮುಗಿತಲಾಂಡು. ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ.
ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ಬೊಕ್ಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ನವರಾತ್ರಿ ಉತ್ಸವ ಕರಿ 9 ದಿನಟ್ಟು ಭಜನೆ ಪೂಜಾ ಸೇವೆಡೆ ನಡೆತನು. ಅಕೇರಿದ ದಿನ ಭಜನಾ ಸೇವೆ, ರಾತ್ರಿದ ಮಹಾಪೂಜೆ, ಶ್ರೀ ಭಗವತಿಲಿನ ದರ್ಶನ ಆದ ಪ್ರಸಾದ ವಿತರಣೆ ಮುಗಿತಲಾಂಡು. ಮೂರೂರ ಬೋವಿ ಮೋಯ ಮಹಾಸಭಾತ ನಿರೆಂಡ್ ಅಡ್ಕ ಶ್ರೀ ಭಗವತಿ ಭಂಡಾರದ ಮುತಾಲಿಕೆ ನಡಪುನ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ನವರಾತ್ರಿ ಉತ್ಸವದ ಸಂಭ್ರಮಲು 3 ತಾರೀಕು ಗುರುವಾರದ್ದು 11 ತಾರೀಕು ಶುಕ್ರವಾರ ಮುಟ ನಡೆದಳು. ಬೈಯಡು ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲವಾಸ ಅಯ್ಯಪ್ಪ ಭಜನಾ ಮಂದಿರದ ಕ್ಲೇರ್ದು ಭಜನಾ ಕಾರ್ಯಕ್ರಮ ನಡೆದಳು. ರಾತ್ರಿ ಮಹಾಪೂಜೆಯಾದ ಶ್ರೀ ಭಗವತಿಲಿನ ದರ್ಶನ ನಡೆದನು.
ಅವರದು ಬೊಕ್ಕ ತುಲಾಭಾರ ಸೇವೆಯಾದ ಪ್ರಸಾದ ವಿತರಣೆ ನಡೆತಂಡು. ಅಡ್ಕ ಶ್ರೀ ಭಗವತಿ ಭಂಡಾರದ ಮೊಕ್ತೇಸರೇರು ಬೊಕ್ಕ ಅಚ್ಚಮಾರೇರು ಅಶೋಕ ಕಾರ್ನವೇರು ರವಿ ಕಾರ್ನವೇರು ಮೂರೂರು ಬೋವಿ ಮೋಯಾ ಮಹಾಸಭಾ ಸೋಮೇಶ್ವರ ಮುಂಬೈ ಶಾಖೆ ಮಹಿಳಾ ಸಭಾತ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಗಳು ಮುತಾಲುಕಿಡಿದ್ದೇರು. ಮೋಕೆದ ವೀಕ್ಷಕ ಬಂಧುಲೆ ಮಾತರೆಗಳ ವಿಜಯದಶಮಿದ ಪೆರಪ ಶುಭಾಶಯನ್ನು ತೆರಿಪ ಒಂದು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಜಿನ ಇಡೆಗೆ ಮುಗಿತಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪಲತ್ತು ಒಂದು ಪ್ಲೇ ಪೊಸಕುರಲ್ 24x7.